ಕೊರೋನಾ ಭೀತಿಯಲ್ಲಿ ಶಾಲೆಗಳೆಲ್ಲ ಮುಚ್ಚಿ ಆನ್ಲೈನ್ ಶಿಕ್ಷಣ ಆರಂಭ ಆಯಿತು. ಆದರೆ ಈ ವೇಳೆ ಮೊಬೈಲ್ ಇಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣದಿಂದ ವಂಚಿತರಾದರು. ಇದನ್ನರಿತು ಉಡುಪಿಯ ಖಾಸಗಿ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾಭ್ಯಾಸ ಮಾಡ್ತಾ ಇರುವ 3 ವಿದ್ಯಾರ್ಥಿನಿಯರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮೊಬೈಲ್ ಗಿಫ್ಟ್ ಕೊಡೋಕೆ ಆರಂಭಿಸಿದ್ದಾರೆ. ಮೊದಲು ಪೋಷಕರ ಸಹಕಾರ ಪಡೆದುಕೊಂಡು ಪಾಕೆಟ್ ಮನಿ ಮೂಲಕ ಚರ್ಕಾಡಿ ಸ್ಕೂಲ್ನ 10 ಮಕ್ಕಳಿಗೆ ಮೊಬೈಲ್ ಗಿಫ್ಟ್ ಮಾಡಿದ್ರು. ಆನಂತರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಗ್ರೂಪ್ ಮಾಡಿ ಅಲ್ಲಿ ಡೋನರ್ಗಳ ಮೂಲಕ ತೀರಾ ಗ್ರಾಮೀಣ ಶಾಲೆಗಳನ್ನು ಗುರುತಿಸಿ ಸುಮಾರು 47 ಮೊಬೈಲ್ಗಳನ್ನು ವಿದ್ಯಾರ್ಥಿಗಳಿಗೆ ಗಿಫ್ಟ್ ಮಾಡಿದ್ದಾರೆ. ನಾವು ಫ್ರೆಂಡ್ಸ್ ಮನೇಲಿರುವಾಗ ಒಂದು ಸಮಾಜ ಸೇವೆ ಮಾಡಬೇಕಂತ ಒಂದು ಮನಸ್ಸಲ್ಲಿತ್ತು. ಹಾಗಾಗಿ ನಾವು ದೊಡ್ಡವರನ್ನು ಸ್ವಲ್ಪ ಕೇಳಿ ಅವರು ಹೇಳಿದ್ದು ನಮಗೆ, ಅಂದರೆ ಕೋವಿಡ್ ಸಮಯದಲ್ಲಿ ಆನ್ಲೈನ್ ಎಜುಕೇಷನ್ ಈಗ ತುಂಬ ಇದರಲ್ಲಿದೆ. ಅದಕ್ಕೆ ಸ್ಟೂಡೆಂಟ್ಸಿಗೆ ನಾವು ಇದು ಬೇಸಿಕ್ ಸ್ಮಾರ್ಟ್ಫೋನ್ ಕೊಟ್ಟರೆ ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಇದು ಒಂದು ಕಾನ್ಸೆಪ್ಟ್ ನಾವು ಹಾಕಿದರೆ ಒಳ್ಳೆಯದಾಗ್ತದಂತ. ಅದಕ್ಕೆ ನಾವು ಹೀಗಾಗಿ ಇದು ಕ್ಯಾಂಪೇನನ್ನು ಶುರು ಮಾಡಿದ್ವಿ. ನಾವು ಫಂಡ್ಸ್ ಒಂದು 1 ಲ್ಯಾಕ್ಕಿಂತ ಜಾಸ್ತಿ ಬಂದಿದ್ದು. ಅದರಿಂದ ಈಗ ಒಂದು 47 ಫೋನ್ಸ್ ನಾವು ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದೇವೆ. ಮತ್ತು ರೂರಲ್ ಏರಿಯಾದಲ್ಲಿ ಹಾಗೆ ಅಂದರೆ ಚೇರ್ಕಾಡಿ, ನಿಟ್ಟೂರು ಹಾಗೆ ಎಲ್ಲ ಅದು ಪ್ಲೇಸಲ್ಲಿ ನಾವು ಸ್ಕೂಲ್ಸನ್ನು ಟಾರ್ಗೆಟ್ ಮಾಡಿದ್ದೇವೆ.